ಪುತ್ತೂರು ತಾಲೂಕಿನಲ್ಲಿ ಮತ್ತೆ ಬಿರುಗಾಳಿ ನರ್ತನ. ಪುತ್ತೂರಿನಲ್ಲಿ ಇಂದು ಸಂಜೆ ಭಾರೀ ಗುಡುಗು ಸಹಿತ ಗಾಳಿ ಮಳೆ ಜನಜೀವನ ಅಸ್ತವ್ಯಸ್ತ ಮಾಡಿದೆ. ಗುಡುಗಿನ ಅಬ್ಬರಕ್ಕೆ ಜನತೆ ಬೆದರಿದ್ದಾರೆ. ಮರಗಳು ಉರುಳಿ ಬಿದ್ದಿದ್ದು ರಸ್ತೆ ಸಂಚಾರ ಅಸ್ತವ್ಯಸ್ತಗೊಂಡಿದೆ. ಕಳೆದ 2 ದಿನಗಳಿಂದ ತಾಲೂಕಿನಾದ್ಯಂತ ಬಿರುಗಾಳಿ ಮತ್ತು ಮಳೆಯಿಂದ ಅಪಾರ ಮನೆಗಳು ಮತ್ತು ಕೃಷಿಗೆ ಹಾನಿ ಉಂಟಾಗಿದೆ. ಪುತ್ತೂರು ತಾಲೂಕಿನ ವಿವಿಧ ಭಾಗದಲ್ಲಿ ಸುಮಾರು 25ಕ್ಕೂ ಹೆಚ್ಚು ಮನೆಗಳಿಗೆ ಹಾನಿ ಉಂಟಾಗಿದ್ದು, ನೂರಾರು ರೈತರ ಅಡಿಕೆ ಮರಗಳು ಮುರಿದು ಲಕ್ಷಾಂತರ ರೂಪಾಯಿ ನಷ್ಟ ಸಂಭವಿಸಿದೆ. ಕೊರೋನಾ ಭೀತಿಯಲ್ಲಿರುವ ಜನತೆಗೆ ಬಿರುಗಾಳಿ ಮತ್ತು ಮಳೆಯ ಅಬ್ಬರ ಮತ್ತಷ್ಟು ಆತಂಕವನ್ನು ಈಗ ತಂದೊಡ್ಡಿದೆ.